ಕಣಚೂರು ಸಂಸ್ಥೆಗಳ ಪರವಾಗಿ ಎಲ್ಲರಿಗೂ ಇವತ್ತು ಶುಭಾಶಯ. ನಾವು 1,000 ಸಸಿಗಳನ್ನು ನೆಡುವ ಒಂದು ಅಭಿಯಾನವನ್ನು ಕೈಗೊಂಡಿದ್ದೇವೆ. ಅದು ನಮ್ಮ ಈ ನಮ್ಮ ಸಂಸ್ಥೆಗಳ ಸುತ್ತಮುತ್ತ ಇರುವ 4 ಪಂಚಾಯತ್ಗಳ ಸಹಯೋಗದಿಂದಾಗಿ ಇವತ್ತು ನಾವು ತಲಪಾಡಿ ಪಂಚಾಯತ್ಗೆ ಬಂದಿದ್ದೇವೆ. ವಿದ್ಯಾರ್ಥಿಗಳಿದ್ದಾರೆ, ಇಲ್ಲಿನ ನಮ್ಮ ಕಣಚೂರು ಹಾಸ್ಪಿಟಲ್ನ CAMO ಡಾಕ್ಟರ್ ರೋಹನ್ ಮೋನಿಸ್ ಇದ್ದಾರೆ. ನಾನು ಕಣಚೂರು ಮೆಡಿಕಲ್ ಕಾಲೇಜಿನ ಡೀನ್ ಡಾಕ್ಟರ್ ಶಾನವಾಜ್ ಮನಿಪಾಡಿ, ಅದಲ್ಲದೆ ಡಾಕ್ಟರ್ ಸುಹೇಲ್ ಕಣಚೂರು ಫಿಸಿಯೋಥೆರಪಿ ಕಾಲೇಜಿದು ಪ್ರಿನ್ಸಿಪಲ್ ಇದ್ದಾರೆ. ಹಾಗೂ ನಮ್ಮ ಎಲ್ಲ ಮೆಡಿಕಲ್ ಕಾಲೇಜಿನ ಫ್ಯಾಕಲ್ಟಿ ಹಾಗೂ ನಮ್ಮ ಸಂಸ್ಥೆಯ ಎಲ್ಲ ಕಾರ್ಯಕರ್ತರು ಎಲ್ಲರೂ ಇಲ್ಲಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ. ಇವರೆಲ್ಲರ ಸಮ್ಮುಖದಲ್ಲಿ ನಾವು ಇವತ್ತಿನ ತಲಪಾಡಿಯ PDO ಆದ ಡಾಕ್ಟರ್ ಸಂಧ್ಯಾ ಅವರ ಸಮ್ಮುಖದಲ್ಲಿ ಇವತ್ತು ನಮ್ಮ ಅಭಿಯಾನವನ್ನು ನಾವು ಯಶಸ್ಸಿನಿಂದ ನಾವು ಇಲ್ಲಿ ಕೈಗೊಳ್ಳಲಿದ್ದೇವೆ. ಅವರ ಮುಖಾಂತರ ನಡುವ ಮೂಲಕ ಇದನ್ನೊಂದು ಥರ ಉದ್ಘಾಟನೆಯನ್ನು ಮಾಡಲಿದ್ದೇವೆ. ಅದಲ್ಲದೆ ನಮ್ಮ ಕರ್ನಾಟಕದ ರಾಜ್ಯ ESI ಆಯುಕ್ತರಾದ ದಿನೇಶ್ ಅವರು ಕೂಡ ಈ ವನ ಮಹೋತ್ಸವವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಸೊ ಇಷ್ಟೆಲ್ಲರಿಗೂ ನಾನು ಹೃತ್ಪೂರ್ವಕ ಇದನ್ನು ಸಹಯೋಗ ನೀಡಿದ ಎಲ್ಲರಿಗೂ ನಾನು ವಂದಿಸುತ್ತಾ ಹೃತ್ಪೂರ್ವಕ ಕೃತಜ್ಞತೆಯೊಂದಿಗೆ ನನ್ನ 2 ಮಾತನ್ನು ಮುಗಿಸಲಿದ್ದೇನೆ. ಈ ದಿವಸ ತಲಪಾಡಿ ಗ್ರಾಮ ಪಂಚಾಯತ್ನ ಈ ಆವರಣದಲ್ಲಿ ನಮ್ಮ ಕಣಚೂರು ಮೆಡಿಕಲ್ ಕಾಲೇಜ್ ಆಸ್ಪತ್ರೆಯ ಸಹಯೋಗದೊಂದಿಗೆ ನಡೆಯುತ್ತಿರುವಂತಹ ಹಾಜಿ UK ಮೋನು ಇವರ ಒಂದು ಸಂಸ್ಥಾಪಕ ದಿನಾಚರಣೆ ಅಂಗವಾಗಿ ಗಿಡ ನೆಡುವ ಕಾರ್ಯಕ್ರಮವನ್ನು ಆಸ್ಪತ್ರೆಯ ವತಿಯಿಂದ ಹಮ್ಮಿಕೊಂಡಿದ್ದಾರೆ. ಈ ಗಿಡ ನೆಡುವ ಕಾರ್ಯಕ್ರಮ ಇನ್ನೂ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಇನ್ನೂ 2 ಕಡೆಗಳಲ್ಲಿ ಆಗಲಿಕ್ಕೆ ಇದೆ. ಈ ಕಾರ್ಯಕ್ರಮವು ಯಶಸ್ವಿಯಾಗಲಿ ಅಂತೇಳಿ ನಾನು ಗ್ರಾಮ ಪಂಚಾಯತ್ನ ಪರವಾಗಿ ಅವರಿಗೆ ಆಸ್ಪತ್ರೆಯ ವತಿಗೆ ಎಲ್ಲರಿಗೂ ಕೂಡ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಈಗಾಗಲೇ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿ ಅಥವಾ ಎಲ್ಲ ಗ್ರಾಮ ಪಂಚಾಯತಿ ವ್ಯಾಪ್ತಿಗಳಲ್ಲೂ ಕೂಡ ಒಂದು ಸರಿ ನಾವು ಕಣ್ಣು ಹಾಯಿಸಿದಾಗ ನಮಗೆ ಎಲ್ಲ ಕಡೆಯೂ ಕಾಣೋದು ಗಿಡಗಳಿಗಿಂತ ಹೆಚ್ಚು ಕಸವೇ ಆಗಿದೆ ಈಗ. ಯಾಕೆಂತೇಳಿದರೆ ಇಂಥ ಕಾರ್ಯಕ್ರಮಗಳನ್ನು ನಾವು ಆವಾಗ ಪರಿಣಾಮಕಾರಿಯಾಗಿ ರೂಪಿಸ್ತಾ ಬಂದರೆ ಒಂದು ವಿಶ್ವ ಪರಿಸರ ದಿನಾಚರಣೆಯ ಒಂದು ಏನು ಉದ್ದೇಶ ಇದೆ ಅದು ಪರಿಪೂರ್ಣವಾಗುತ್ತೆ ಅಂತ ಹೇಳಿ ನನ್ನ ಒಂದು ಅನಿಸಿಕೆ. ಆದ್ದರಿಂದ ಈ ಸಂಸ್ಥೆಯವರಿಗೆ ಗ್ರಾಮ ಪಂಚಾಯತಿ ವತಿಯಿಂದ ಎಲ್ಲರ ವತಿಯಿಂದ ನಾನು ಅವರಿಗೆ ವಂದನೆಗಳನ್ನು ತಿಳಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಕಣಚೂರು ಮೆಡಿಕಲ್ ಕಾಲೇಜು ವತಿಯಿಂದ ಇವತ್ತು ಸಂಸ್ಥಾಪಕ ಅಧ್ಯಕ್ಷರಾಗಿದ್ದ ಡಾಕ್ಟರ್ ಹಾಜಿ UK ಮೋನು ಅವರ ಸಂಸ್ಥಾಪಕ ಅಧ್ಯಕ್ಷರ ಸ್ಮರಣಾರ್ಥವಾಗಿ ಇವತ್ತು ನಮ್ಮ ತಲಪಾಡಿ ಗ್ರಾಮ ಪಂಚಾಯತಿ ಆವರಣದಲ್ಲಿ ಮತ್ತು ನಮ್ಮ ತಲಪಾಡಿ ಗ್ರಾಮ ಪಂಚಾಯತಿಯ ಇನ್ನಿತರ ಕಡೆಯಲ್ಲಿ ಗಿಡ ನೆಡುವ ಕಾರ್ಯಕ್ರಮ ಅಂತ ಒಂದು ವಿಶೇಷ ಕಾರ್ಯಕ್ರಮವನ್ನು ಮೆಡಿಕಲ್ ಕಾಲೇಜಿನವರು ಹಮ್ಮಿಕೊಂಡಿದೆ. ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಂಥ ಎಲ್ಲರಿಗೂ ಕೂಡ ಡೀನ್ ಅವರಿಗೆ, ನಮ್ಮ ಎಲ್ಲ ಮೆಡಿಕಲ್ ಕಾಲೇಜಿನ ಕಾರ್ಯಕರ್ತರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಿದ ಈ ಒಂದು ಕಾರ್ಯಕ್ರಮವು ಯಶಸ್ವಿಯಾಗಿ ಸಾಗಲಿ ಅಂತ ಹೇಳಿ ಎಲ್ಲರಿಗೂ ಕೂಡ ಹಾರೈಸಿದೆ. On the 13th of July, every year we celebrate the Founders Day at Kanachur Institutions, which is situated at Nartikal, Derlakatte. This year we have a very unique initiative. We'll be planting about 1,000 saplings across 4 panchayats in our localities surrounding the Kanachur hospital ecosystem. Secondly, we are also doing about 500 free spectacles distribution and close to about 100 free cataract surgeries. Well, yes, this Foundation Day or this Founders Day of Kanachur under the chairmanship of Dr. Haji UK Monu is going to be a very unique initiative, and I ask everybody, and it's a pledge for everybody, plant more trees, do a green initiative, and let's make this world a better, brighter place. Thank you so much.